ಕಗ್ಗ ಮಾಲಿಕೆಯನ್ನು ಕೇಳುತ್ತಿರುವ ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಈ ದಿನದ ಕಗ್ಗ ಸರಣಿ ಸಂಚಿಕೆ 327. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ಧನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ ಅವರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿಬರೋಣ. ಬೆರಳುಗಳ ನೋಡವುಗಳೊಂದರಂತೊಂದಿಲ್ಲ, ಕರಧರ್ಮ ಕುಚಿತವ ಹೆಚ್ಚು ಕಡಮೆಗಳು. ಬೆರಳುಗಳ ನೋಡು ಅವುಗಳೊಂದರಂತೊಂದಿಲ್ಲ, ಕರಧರ್ಮ ಕುಚಿತವ ಹೆಚ್ಚು ಕಡಮೆಗಳು. ಪುರುಳ ಹಿಡಿಯುವುದೇ ಬೆರಳುಗಳೆಲ್ಲಂ ಒಂದುದ್ದವಿರೆ, ಸರಿಯಹುದು ಕಾರ್ಯದಲ್ಲಿ ಮಂಕುತಿಮ್ಮ, ಸರಿಯಹುದು ಕಾರ್ಯದಲ್ಲಿ ಮಂಕುತಿಮ್ಮ. ಬಂಧುಗಳೇ, ಒಮ್ಮೆ ನಮ್ಮ ಕೈಯನ್ನು ನೋಡಿಕೊಳ್ಳಿ. ಯಾಕಪ್ಪ ಏನಾಯಿತು ಅಂತ ಎಲ್ರಿಗೂ ಆಶ್ಚರ್ಯ ಆಗ್ಬೋದು. ಏನೂ ಆಗಿಲ್ಲ. ಕೈಯ ಬೆರಳುಗಳು ಸಣ್ಣದು ದೊಡ್ಡದು ಒಂದಕ್ಕೊಂದು ಸಮವೆಂಬುದು ಇಲ್ಲ. ಎಲ್ಲವೂ ಚಿಕ್ಕದಿದೆ, ದೊಡ್ಡದಿದೆ. ಹೀಗೆ ಹಲವಾರು ರೀತಿಯ ಸಂಶಯಗಳು ನಮ್ಮನ್ನು ಕಾಡುತ್ತೆ. ಯಾಕೆ ಹೀಗೆ ಅಂತ. ಇವೆಲ್ಲವೂ ಕೂಡ ಸಮನಾಗಿದ್ದರೆ ಎಷ್ಟು ಚೆನ್ನಾಗಿತ್ತು ಅಂತಲೂ ಕೆಲವು ಬಾರಿ ನಮ್ಗೆ ಅನಿಸ್ಬೋದು. ಆದರೆ ಅವುಗಳು ಒಂದೇ ಸಮನಾಗಿದ್ದರೆ ಖಂಡಿತವಾಗಿ ನಮಗೆ ದಿನನಿತ್ಯದಲ್ಲಿ ಯಾವ ಕೆಲಸ ಕೂಡ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಎಷ್ಟೋ ಬಾರಿ ಇದು ನಮ್ಮ ಕಣ್ಣಿಗೆ ತಪ್ಪು ಅಂತ ಅನಿಸಿದ್ದೂ ಇಲ್ಲ. ಚಿಕ್ಕದಿದೆ, ದೊಡ್ಡದಿದೆ, ಅದ್ರ ಬಗ್ಗೆ ನಾವೆಷ್ಟು ತಲೆ ಕೆಡಿಸ್ಕೊಂಡೇ ಇಲ್ಲ. ಆದರೆ ನಿಸರ್ಗ ಕ್ರಿಯೆ ಮತ್ತು ಪ್ರಕೃತಿಯ ಕ್ರಿಯೆಯಲ್ಲಿ ಸಮಾನತೆ ಎನ್ನುವುದು ಸರಿಯಾಗಿಯೇ ಇದೆ. ಭಗವಂತನು ಈ ಜಗತ್ತನ್ನು ಸೃಷ್ಟಿ ಮಾಡುವಾಗಲೇ ಯಾವುದು ಎಷ್ಟು ಬೇಕು, ಹೇಗಿರಬೇಕು, ಎಲ್ಲಿರಬೇಕು ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಂಡೇ ಈ ಜಗತ್ತನ್ನು ಎಷ್ಟು ವೈವಿಧ್ಯಪೂರ್ಣವಾಗಿ ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ಇಲ್ಲಿ ಯಾವ ಕೊರತೆಗಳೂ ಇಲ್ಲ ಎಂಬುದನ್ನು ನಾವು ತಿಳಿಬೋದು. ಬಂಧುಗಳೇ, ಈ ಭೂಮಿಯ ಮೇಲೆ ಮನುಷ್ಯನೇ ಮಾತ್ರವೇ ಹುಟ್ಟಿದರೆ ಬದುಕಲಿಕ್ಕೆ ಖಂಡಿತವಾಗಿ ಅವನಿಗೆ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಭಗವಂತನು ಈ ಜಗತ್ತಿನಲ್ಲಿ ಈ ಭೂಮಿಯ ಮೇಲೆ ಸಹಸ್ರಾರು ಜೀವಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ಕೈಯ ಬೆರಳುಗಳು ಸಣ್ಣದು ದೊಡ್ಡದು, ಅದು ಹೇಗೆ ಅನುಕೂಲವೋ ಹಾಗೆಯೇ ಸೃಷ್ಟಿಯ ನಿಯಮವೂ ಕೂಡ ಈ ಜಗತ್ತಿನಲ್ಲಿ ಒಳಗೊಂಡಿರುವುದನ್ನು ನಾವು ಮರೆಯುವಂತಿಲ್ಲ. ಅದರಂತೆ ಜಗತ್ತು ಸಾಗ್ತಾ ಇದೆ ಎಂಬ ವಿಚಾರವನ್ನು ಮಾನ್ಯ DVG ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಪ್ರಿಯರೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ನಮ್ಮ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತಾದರೆ ಲೈಕ್ ಕೊಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ನಮ್ಮ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತಾದರೆ ಲೈಕ್ ಕೊಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.